ಮಂಗಳೂರು ಧರ್ಮ ಪ್ರಾಂತ್ಯದ ಹಿರಿಯ ಧರ್ಮಗುರು ವಂದನೀಯ ಫಾದರ್ ರಾಬರ್ಟ್ ಕ್ರಾಸ್ತಾ ಅವರು ಜುಲೈ 6ರಂದು ಜಪ್ಪುವಿನ ಸೈಂಟ್ ಜೂಜೆ ವಾಸ್ ಹೋಮ್ನಲ್ಲಿ ನಿಧನ ಹೊಂದಿದರು. ಅವರಿಗೆ 82 ವರ್ಷ ವಯಸ್ಸಾಗಿತ್ತು. ಕಾಸರಗೋಡು ಜಿಲ್ಲೆಯ ನಾರಂಪಾಡಿ ಮೂಲದ ಅವರು ಜಪ್ಪು ಸೈಂಟ್ ಜೋಸೆಫ್ ಸೆಮಿನರಿಯಲ್ಲಿ ಧಾರ್ಮಿಕ ಶಿಕ್ಷಣ ತರಬೇತಿ ಪಡೆದು 1971ರ ಡಿಸೆಂಬರ್ 1ರಂದು ಧರ್ಮಗುರುಗಳಾಗಿ ದೀಕ್ಷೆ ಪಡೆದಿದ್ದರು. 5 ದಶಕಗಳಿಗೂ ಹೆಚ್ಚು ಕಾಲ ಅವರು ಧರ್ಮಗುರುಗಳಾಗಿ, ಶಿಕ್ಷಣ ಸಂಸ್ಥೆಗಳ ಆಡಳಿತಗಾರರಾಗಿ, ಕಾಲೇಜು ಉಪನ್ಯಾಸಕರಾಗಿ, ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದರು. ವಂಸೂರ್ ಮತ್ತು ಉರ್ವ ಚರ್ಚ್ಗಳಲ್ಲಿ ಸಹಾಯಕ ಗುರುಗಳಾಗಿ ಹಾಗೂ ಬಳಿಕ ತಣ್ಣೀರುಬಾವಿ, ಪೇತ್ರಿ, ನಿಡ್ಪಳ್ಳಿ, ಸುಳ್ಯ, ಕಟೀಲ್ ಮತ್ತು ಫೆರ್ಮಾಯ್ ಚರ್ಚ್ಗಳಲ್ಲಿ ಪ್ರಧಾನ ಧರ್ಮಗುರುಗಳಾಗಿ ಸೇವೆ ಸಲ್ಲಿಸಿದ್ದರು. ಕಲ್ಯಾಣಪುರ ಮಿಲಿಗ್ರಿಸ್ ಕಾಲೇಜು, ಪುತ್ತೂರು ಸೈಂಟ್ ಫಿಲೋಮಿನಾ ಕಾಲೇಜು ಮತ್ತು ಐಕಳ ಪೂಂಪೈ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಹಾಗೂ ಮಡಂತ್ಯಾರ್ ಸೇಕ್ರೆಡ್ ಹಾರ್ಟ್ ಕಾಲೇಜಿನಲ್ಲಿ 1985ರಿಂದ 1994ರ ತನಕ ಪ್ರಾಂಶುಪಾಲರಾಗಿದ್ದರು. 2017ರಲ್ಲಿ ಸಕ್ರಿಯ ಧಾರ್ಮಿಕ ಸೇವೆಯಿಂದ ನಿವೃತ್ತರಾದ ಬಳಿಕ ನಿವೃತ್ತ ಧರ್ಮಗುರುಗಳ ನಿವಾಸ ಮಂಗಳೂರಿನ ಜಪ್ಪುವಿನ ಸೈಂಟ್ ಜೂಜೆ ವಾಸ್ ಹೋಮ್ನಲ್ಲಿ ವಾಸ್ತವ್ಯ ಹೂಡುತ್ತಿದ್ದರು. ಮನೆಮದ್ದು ವಿಷಯದಲ್ಲಿ ತಜ್ಞರಾಗಿದ್ದ ಅವರು ಈ ವಿಷಯದಲ್ಲಿ ಪುಸ್ತಕಗಳನ್ನು ಬರೆದು ಪ್ರಕಟಿಸಿದ್ದಾರೆ. ನಾರಪಾಡಿ ಸೈಂಟ್ ಜಾನ್ ದೆ ಬ್ರಿಟ್ಟೋ ಚರ್ಚ್ನ ಕ್ರೈಸ್ತ ಸಮುದಾಯದಿಂದ ಧಾರ್ಮಿಕ ಗುರು ಸೇವೆಗೆ ಸೇರಿದ ಮೊದಲ ಗುರು ಎಂಬ ಕೀರ್ತಿಗೆ ಪಾತ್ರರಾಗಿದ್ದರು.